ತನ್ನ ಆತ್ಮಹತ್ಯೆಯ ಹೊಣೆಗಾರರು ಎಂದು 4 ಜನರ ಹೆಸರನ್ನ ಉಲ್ಲೇಖಿಸಿ ಹನಿ ಟ್ರ್ಯಾಪ್ ಜಾಲದ ಭಯಾನಕ ವಿಷಯಗಳನ್ನು ಒಳಗೊಂಡ 7 ಪುಟಗಳ ಡೆತ್ ನೋಟ್ ಬರೆದಿಟ್ಟಿರುವ ಕಾರ್ಕಳ ತಾಲೂಕು ನಿಟ್ಟೆ ಗ್ರಾಮದ ಪರಪ್ಪಾಡಿಯ ನಿವಾಸಿ ಅಭಿಷೇಕ್ ಆಚಾರ್ಯ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ನೀಡಿದ್ದಾರೆನ್ನಲಾದ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸುವಂತೆ ವಿಶ್ವಕರ್ಮ ಯುವ ಮಿಲನ ಸ್ಥಾಪಕ ಅಧ್ಯಕ್ಷ ವಿಕ್ರಮ್ ಐ ಆಚಾರ್ಯ ಅವರು ಉಡುಪಿ ಎಸ್ಪಿ ಅವರನ್ನ ಆಗ್ರಹಿಸಿದ್ದಾರೆ. ವಿಕ್ರಮ್ ಐ ಆಚಾರ್ಯ ಅವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿ, ಅಭಿಷೇಕ್ ಆಚಾರ್ಯ ಅವರನ್ನ 4 ಮಂದಿಯ ತಂಡವೊಂದು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಹಣ ನೀಡುವಂತೆ ಚಿತ್ರಹಿಂಸೆ ನೀಡಿ ಆತನಿಂದ 3 ಲಕ್ಷ ರೂಪಾಯಿ ಹಣವನ್ನ ಬಲವಂತವಾಗಿ ಕಿತ್ತುಕೊಂಡಿದ್ದರು. ಅಲ್ಲದೆ ಕೊಲೆ ಬೆದರಿಕೆ ಕೂಡ ಹಾಕಿದರು. ಈ ಚಿತ್ರಹಿಂಸೆ ತಾಳಲಾರದೆ ಅಭಿಷೇಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಡೆತ್ ನೋಟ್ನಲ್ಲಿ ಹೆಸರಿಸಿರುವ ನಿರೀಕ್ಷಾ, ರಾಕೇಶ್, ರಾಹುಲ್ ಹಾಗೂ ತಸ್ಲಿಂ ಎಂಬ 4 ಮಂದಿಯ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಈ 4 ಮಂದಿ ಅಭಿಷೇಕ್ನ ಅಶ್ಲೀಲ ಚಿತ್ರಗಳನ್ನ ಹಿಡನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಹಣಕ್ಕಾಗಿ ಬೆದರಿಕೆಯೊಡ್ಡಿದ್ದಾರೆ. ಹೀಗಾಗಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಹಿಂದಿನ ಗುರುವಾರ ಸಂಜೆ 5:30 ಗಂಟೆಗೆ ಉಡುಪಿಯ ಬೆಳ್ಮಣ್ಣ ಸೂರ್ಯ ಲಾಡ್ಜಲ್ಲಿ ಏನ್ ಹೇಳ್ತಾರೆ ಸೂರಜ್ ಲಾಡ್ಜಲ್ಲಿ ಒತ್ತಾಯಪೂರ್ವಕವಾಗಿ ಒಂದು ಹಿಂಸೆಯಿಂದ ಒಳಗಾಗಿ ಒಂದು ಆತ್ಮಹತ್ಯೆ ಮಾಡುವಂತ ವಿಚಾರ. ಇದು ಮುಖ್ಯವಾಗಿ ಇದು ಹನಿ ಟ್ರ್ಯಾಪ್ ಹಾಗೂ ಪ್ರಚೋದನೆ ಮಾಡಿ ಆತ್ಮಹತ್ಯೆ ಮಾಡುವಂತ ವಿಚಾರ. ಇದಕ್ಕೆ ನಾವು ವಿಶ್ವಕರ್ಮ ಸಮಾಜದ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಖಂಡಿಸ್ತೇವೆ. ಹಾಗೂ ನೋಡಿ, ಈ ಒಂದು ವಿಚಾರ ಈ ಒಂದು ತನಿಖೆ ಕೂಡ ನಾವು ಹೇಳುದು ಹಿಂದಿನಿಂದ ಹೇಳ್ಬೋದು. ಈಗ ಗುರುವಾರ ಸಂಜೆ 5:30 ಗಂಟೆಯಿಂದ ಸಾಧಾರಣ 10:30 ಗಂಟೆವರೆಗೂ ಕೂಡ ಆ ಹುಡುಗನ ಆ ಬಾಡಿಯನ್ನು ಅಲ್ಲೇ ಇಟ್ಟುಕೊಂಡು ಮರುದಿವಸ 1:30 ಗಂಟೆವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿರುವುದಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು 7 ಪುಟಗಳ ಒಂದು ಪತ್ರವನ್ನು ಬರೆದಿರ್ತಾನೆ. ಹಾಗೆ ನೋಡಿ, 7 ಪುಟದ ಪತ್ರದಲ್ಲಿ ನಾನು ಕೊನೆಯ ವಿಚಾರ ಒಂದು ಹೇಳ್ತೇನೆ ನೋಡಿ. ಆ ವ್ಯಕ್ತಿ ಸಾಯಲಿಕ್ಕೆ ಒಂದು ಹೇಳುದು ಟ್ಯಾಬ್ಲೆಟ್ ತಗೊಂಡು ಏನು ನೋವಿಲ್ಲದೆ ಸಾಯುವಂತ ಒಂದು ವಿಷಯ ಕೂಡ ಇರ್ತಿತ್ತು. ಆದ್ರೆ ಅವನೇನು ಮಾಡಿದೆ, ಅವನು ನೇಣು ಹಾಕಿಕೊಂಡು ಅವನಲ್ಲಿರುವ ಅಂಗಾಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ಹೇಳುವ ಮಾತು. ಯಾಕಂದ್ರೆ ಅವನು ಏಜ್ ಲೇಡಿ ಕ್ವಶನ್ ಅಲ್ಲಿ ಕೆಲಸ ಮಾಡಿದ್ರು, ಅವನಿಗೆ ಆ ಒಂದು ಸಮಸ್ಯೆಗಳ ವಿಚಾರ ಗೊತ್ತಿರ್ತದೆ. ಅಂತ ಹುಡುಗ ಒಂದು ಆತ್ಮಹತ್ಯೆ ಮಾಡುವಾಗ ನೇಣು ಬಿಗಿದು ಒಂದು ಆತ್ಮಹತ್ಯೆ ಮಾಡಿ ಒಂದು ಅವನ ಅಂಗಗಳನ್ನು ಯಾರಿಗಾದ್ರೂ ಉಪಯೋಗ ಆಗ್ಲಿ ಅಂತ ಹೇಳುವಂತ ವಿಚಾರ ಕೊಡಿ ನೋಡ್ಲಿಕ್ಕೆ ಹೋದ್ರೆ ನೋಡಿ, ಆ ಪೋಸ್ಟ್ ಮಾರ್ಟಮ್ ಎಲ್ಲ ಬರೋದು 1:30 ಗಂಟೆ. ಒಂದು ಬಾಡಿಯಲ್ಲಿರುವಂತಹ ಒಂದು ಪಾರ್ಟ್ಸ್ ಸಾಧಾರಣ ಒಂದು 6 ಗಂಟೆವರೆಗೆ ಇರ್ತದೆ ಹೊರತು ಅದನ್ನ ಹೆಚ್ಚು ಕಾಲ ಬಾಳಿಕೆ ಬರುದಿಲ್ಲ. ಆದ್ರೆ ಅದಕ್ಕೆ ಕೂಡ ಒಂದು ನ್ಯಾಯ ಒದಗಿಸಲಿಲ್ಲ ಅಂತ ಹೇಳುವಂತ ವಿಚಾರ ಆಗ್ತದೆ. ಯಾಕಂದ್ರೆ ಅವನ ಒಂದು ಜೀವಕ್ಕೆ ಒಂದು ನ್ಯಾಯ ಇಲ್ಲವಾ ಅಂತ ಒಂದು ವಿಚಾರ ಬರ್ತದೆ. ಇವನೊಂದು ಆತ್ಮಹತ್ಯೆಗಿಂತ ಜಾಸ್ತಿ ಇದು ಕೊಲೆ ಅಂತ ಹೇಳ್ಬೋದು. ಒಂದು ಇಡೀ ದೊಡ್ಡ ದಂಧೆಯಿಂದ ಒಂದು ತಂಡದಿಂದ ಇವನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳುವಂತದಕ್ಕೆ ಸಹ